ವರುಣ್ ಅಮ್ಮನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳ್ತಾನೆ, ವರುಣ್ ಅಮ್ಮನು ಬರಿಕುಲತೊಂದು ಪೋದು ಪನ್ಪೆ. ನೀವು ಎನಿಸಿದಂತೆ ನಿಮ್ಮ ಸೊಸೆ ಬಡವಳು ಅಲ್ಲ. ಈರ್ ಎನ್ನಿಲಕ ಇರ್ನ ಮರ್ಮಲು ಪಾಪದಾಲು ಅತ್ತು. ಆಕೆ ದುಬೈನ ದೊಡ್ಡ ಉದ್ಯಮಿಯ ಮಗಳು. ಆಲು ದುಬೈದ ಮಲ್ಲ ಉದ್ಯಮಿನ ಮಗಲು. ಇವತ್ತು ಅವರಿಗೆ ಈ ಮದುವೆ ಇಷ್ಟ ಇಲ್ಲ. ಇನಿಯರೆಗೂ ಈ ಮದುವೆ ಇಷ್ಟ ಇಜ್ಜಿ. ಆದರೆ ಮುಂದೊಂದು ದಿನ ಅವರೇ ನಮ್ಮನ್ನು ಒಪ್ಪಿಕೊಳ್ತಾರೆ. ಆಂಡ ದುಂಬಗು ಆರೇ ನಮ್ಮನು ಒತೊನುವೆರು. ವರುಣ್ನ ಈ ಮಾತು ಕೇಳಿ ಮಾಲತಿಗೆ ಹಾಲು ಕುಡಿದಷ್ಟು ಖುಷಿಯಾಯಿತು. ವರುಣ್ನ ಈ ಪಾತೇರ ಕೇಂದು ಮಾಲತಿಗು ಬೇರು ಪರಿನಾತು ಖುಷಿಯಾಂಡು. ಮಗನ ಮೇಲಿದ್ದ ಕೋಪ ಎಲ್ಲ ಮಾಯ ಆಯಿತು. ಮಗನ ಮಿತ್ತು ಇತ್ತಿನ ಕೋಪ ಪೂರ ಮಾಯ ಆಪುಂಡು. ಸೊಸೆ ಬಳಿಗೆ ಹೋಗಿ ನೀನೇ ನನ್ನ ಮನೆಯ ಮಹಾಲಕ್ಷ್ಮಿ ಅಂತ ಹೊಗಳೋಕೆ ಶುರು ಮಾಡ್ತಾಳೆ. ಮರ್ಮಲ್ನ ಕೈತಲು ಪೋದು ಈಯೇ ಎನ್ನ ಇಲ್ಲದ ಮಹಾಲಕ್ಷ್ಮಿ ಪಂದು ಪುಗರಿಯರೆ ಶುರು ಮಲ್ಪುವಲು. ವಾಣಿಗೆ ಅತ್ತೆಯ ಈ ಅವತಾರ ನೋಡಿ ಆಶ್ಚರ್ಯ ಆಗುತ್ತೆ. ವಾಣಿಗೂ ಮಾಮಿನ ಈ ಅಬತರ ತೂದು ಆಶ್ಚರ್ಯ ಆಪುಂಡು. ವರುಣ್ ಹೆಂಡತಿಯ ಕೈ ಹಿಡಿದು ಮನೆಯವರ ಪರಿಚಯ ಮಾಡಿಕೊಡ್ತಾನೆ. ವರುಣ್ ಬೊಡೆದಿನ ಕೈ ಪತದು ಇಲ್ಲದಕ್ಕುಲ್ಲ ಗುರ್ತ ಮಲ್ಪವೆ. ಪದಗಳ ಅರ್ಥ ಕನ್ನಡ ತುಳು. ಅಮ್ಮನನ್ನು ಅಮ್ಮನು, ಪಕ್ಕಕ್ಕೆ ಬರಿಕ್, ಕರೆದುಕೊಂಡು ಲೆತೊಂದು, ಹೋಗಿ ಪೋದು, ಹೇಳ್ತಾನೆ ಪನ್ಪೆ. ನೀವು ಈರ್ ಎನಿಸಿದಂತೆ ಎನ್ನಿಲೆಕ ನಿಮ್ಮ ಇರ್ನ ಸೊಸೆ ಮರ್ಮಲು. ಬಡವಳು ಪಾಪದಾಲು ಅಲ್ಲ ಅತ್ತು. ಆಕೆ ಆಲು ದುಬೈನ ದುಬೈದ. ದೊಡ್ಡ ಮಲ್ಲ ಮಗಳು ಮಗಲು. ಇವತ್ತು ಇನಿ ಮದುವೆ ಮದಿಮೆ. ಇಲ್ಲ ಇಜ್ಜಿ ಮುಂದೊಂದು ದಿನ ದುಂಬಗು. ಅವರೇ ಆರೆ ನಮ್ಮನ್ನು ನಮನು ಒಪ್ಪಿಕೊಳ್ತಾರೆ ಒತೊನುವೆರು. ಮಾತು ಪಾತೆರ ಕೇಳಿ ಕೇಂದು ಹಾಲು ಪೇರು. ಕುಡಿದಷ್ಟು ಪರಿನಾತು ಆಯ್ತು ಆಂಡು. ಮೇಲಿದ್ದ ಮಿತ್ತು ಇತ್ತಿನ ಎಲ್ಲ ಪೂರ. ಬಳಿಗೆ ಕೈತಲು ನೀನೆ ಈಯೇ ನನ್ನ ಎನ್ನ ಮನೆಯ ಇಲ್ಲದ. ಹೊಗಳೋಕೆ ಪುಗರಿಯರೆ ಮಾಡ್ತಾಳೆ ಮಲ್ಪುವಲು. ಅತ್ತೆಯ ಮಾಮಿನ ಅವತಾರ ಅಬತರ. ನೋಡಿ ತೂದು ಹೆಂಡತಿ ಬೊಡೆದಿ ಕೈ ಹಿಡಿದು ಕೈಪತದು. ಮನೆಯವರ ಇಲ್ಲದ ಕುಲ್ನ ಪರಿಚಯ ಗುರ್ತ ಮಾಡಿಕೊಡ್ತಾನೆ ಮಲ್ಪವೆ.